ಹಾಯ್ ಎಲ್ಲರಿಗೂ. ಇವತ್ತು ನಾವು ಮದುಮಗನ ಮನೆಗೆ ಬೀಗರೂಟಕ್ಕೆ ಹೋಗುತ್ತಿದ್ದೇವೆ. ಬನ್ನಿ ಹೋಗಿ ಬರುವ. ಅಲ್ಲಿ ಬನ್ನಿ ಬನ್ನಿ. ಇವತ್ತು ನಾನು ಸಾರಿ ಮತ್ತು ಡಿಸೈನರ್ ಬ್ಲೌಸ್ ಹಾಕಿದ್ದೇನೆ. ಇವಳು ನನ್ನ ತಂಗಿ, ಇವಳು ಸಲ್ವಾರ್ ಸೂಟ್ ಹಾಕಿದ್ದಾಳೆ. ಬೀಗರ ಮನೆಗೆ ಹೋಗಬೇಕಾದ್ರೆ ತುಂಬ ದೂರ ಇದೆ, ಅದಕ್ಕಾಗಿ ಒಂದು ಮಿನಿ ಬಸ್ಸನ್ನು ಮಾಡಿಸಿದ್ದೇವೆ ನಾವು. ಮಿನಿ ಬಸ್ಸಲ್ಲಿ ಈಗ ಎಲ್ಲರೂ ಬಂದರು, ನೆಂಟರೆಲ್ಲ ಬಂದರು, ಕುತ್ಕೊಳ್ತಾ ಇದ್ದಾರೆ. ನೆಂಟರೆಲ್ಲ ಬಂದು ನಾವು ಮೊದಲೇ ಬಂದು ಕುತ್ಕೊಂಡಿದ್ದೇವೆ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಸೀಟಿನಲ್ಲಿ ಕುಳಿತುಕೊಂಡರು. ನಾವು ಕೂಡ ಕುಳಿತುಕೊಂಡೆವು. ಎಲ್ಲರೂ ನಗಾಡಿಕೊಂಡು, ಹಾಸ್ಯ ಮಾಡಿಕೊಂಡು, ಪದ್ಯ ಹೇಳಿಕೊಂಡು ಎಲ್ಲರೂ ಖುಷಿಯಾಗಿ ನಾವು ಹೋಗ್ತಾ ಇದ್ದೇವೆ ಈಗ ಬೀಗರ ಮನೆಗೆ. ನಾನು ಎಲ್ಲರ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇನ್ನೂ ಕೂಡ ನೆಂಟರು ಬರಲಿಕ್ಕಿದ್ದಾರೆ. ಅವರು ಅಲ್ಲಲ್ಲಿ ನಿಲ್ತೇನೆ ಅಂತ ಹೇಳಿದ್ದಾರೆ. ನಾವು ಅವರನ್ನು ಪಿಕಪ್ ಮಾಡಬೇಕೀಗ. ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಒಬ್ಬೊಬ್ಬರನ್ನೇ ಪಿಕಪ್ ಮಾಡ್ತಾ ಇದ್ದೇವೆ ನಾವು. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದರು, ಹಾಡಿದರು, ಕುಣಿದ್ರು, ಖುಷಿಯಾಗಿದ್ದರು. ನಾವು ಕೂಡ ಖುಷಿಯಾಗಿದ್ವಿ ಎಲ್ಲರೊಟ್ಟಿಗೆ. ನೋಡಿ, ಇದು ಬೀಗರ ಮನೆ ಬಂತು. ನೋಡಿ, ಇದು ಬೀಗರ ಮನೆ, ಮದುಮಗನ ಮನೆ. ವಾಯ್ಸಿ.
ಬಂದ ನೆಂಟರಿಗೆ ಕಾಲು ತೊಳೆಯುವುದಕ್ಕೆ ನೀರು ಕೊಡುವುದು ಇಲ್ಲಿನ ಒಂದು ಸಂಪ್ರದಾಯ. ಹಾಗೆಯೇ ನಮಗೂ ಕೂಡ ಮದುಮಗನ ಮನೆಯ ಒಳಗಡೆ ಪ್ರವೇಶಿಸುವಾಗ ನಮಗೆ ಕಾಲು ತೊಳೆಯಲು ನೀರನ್ನು ಕೊಟ್ಟು ನಮ್ಮನ್ನು ಸ್ವಾಗತಿಸಿದರು. ನಂತರ ತಂಪಾದ ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಕಸ್ಟರ್ಡ್ ಫ್ರೂಟ್ ಜ್ಯೂಸನ್ನು ಮಾಡಿದರು. ತುಂಬ ಖುಷಿಯಾಯಿತು ಕುಡಿಲಿಕ್ಕೆ. ಬಿಸಿಲಿನ ಬೇಗೆಯಲ್ಲಿ ಬರುವಾಗ ಈ ಸೆಕೆಗೆ ತುಂಬ ಖುಷಿಯಾಯಿತು ತಂಪಾದ ಪಾನೀಯವನ್ನು ಕುಡಿಯಲು. ನಂತರ ಮನೆಯೊಳಗೆ ಹೋಗಿ ಮನೆಯನ್ನೆಲ್ಲ ನೋಡಿಕೊಂಡು ಬಂದೆವು. ತುಂಬ ಸುಂದರವಾಗಿತ್ತು ಮನೆ, ತುಂಬ ಅಚ್ಚುಕಟ್ಟಾಗಿ ನೀಟಾಗಿತ್ತು. ಸುತ್ತಮುತ್ತಲಿನ ಪರಿಸರ ಕೂಡ ತುಂಬ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಮನೆಯ ಸುತ್ತಮುತ್ತಲು ಗಿಡ ಮರಗಳಿದೆ. ಮತ್ತು ಇಲ್ಲಿ ಮಾವಿನಕಾಯಿದೊಂದು ಮರ ಇದೆ ನೋಡಿ, ಅದರಲ್ಲಿ ಮಾವಿನಕಾಯಿ ಆಗಿದೆ ಈಗ. ಇದು ಉಪ್ಪಿನಕಾಯಿ ಹಾಕುವ ಮಾವಿನಕಾಯಿ ಅಂತೆ. ಇದು ಹಣ್ಣಾದರೆ ಅದರಲ್ಲಿ ಹುಳ ಬರ್ತದಂತೆ, ಹಾಗೆ ಕಾಯಿಯಲ್ಲಿ ತಿಂದರೆ ತುಂಬ ರುಚಿಯಾಗಿರ್ತದೆ. ಓ ಮೈ ಗಾಡ್, ಕುಕ್ಕಿ ಒಂದು ಕಂಡಿ ಅಡ್ಡಡ್ಡು ಯಾವ ಸ್ವಲ್ಪ ನಾವೆಲ್ಲ ಸೇರಿ ರೀಲ್ಸ್ ಕೂಡ ಮಾಡಿದ್ವಿ ಇಲ್ಲಿ. ಬಂದ ನೆಂಟರಿಗೆ ಅಂದರೆ ಮುತ್ತೈದೆಯರಿಗೆ ಹೂವನ್ನು ಕೊಡುವುದು ಒಂದು ಸಂಪ್ರದಾಯ. ಹಾಗೆ ಮದುಮಗಳು ಎಲ್ಲರಿಗೂ ಕೂಡ ಹೂವನ್ನು ಕೊಡುವ ಒಂದು ಸಂಪ್ರದಾಯ ಇಲ್ಲಿ ಇದೆ. Rishika, hai mal beli nyai, cok dah, dah le jai karo. Ini baru ini ni. ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಬಂದ ನೆಂಟರು ಊಟವನ್ನು ಮಾಡಿದ್ರು. ನಾನ್ ವೆಜ್ ಮತ್ತು ವೆಜ್ ಊಟದ ವ್ಯವಸ್ಥೆ ಕೂಡ ಇತ್ತು. ತುಂಬ ರುಚಿಯಾಗಿತ್ತು ಊಟ.
ಊಟದ ನಂತರ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟರು. ನಾವೆಲ್ಲ ಫ್ರೂಟ್ಸ್ ಎಲ್ಲ ತಿಂದೆವು. ಚಂದ ಒಂಜಿದೆ ತೋನಲ್ಪ ದೇವಸ್ಥಾನ. ನನ್ನ ಅತ್ತಿಗೆ ನಿಮಗೆ ಫ್ರೂಟ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ, ಕೇಳಿ. ಬಚ್ಚಂಗಾಯಿ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ವಾಟರ್ ಮೆಲನ್ ಹೇಳ್ತಾರೆ, ಕನ್ನಡದಲ್ಲಿ ಕಲ್ಲಂಗಡಿ ಹಣ್ಣು ಅಂತ ಹೇಳ್ತಾರೆ. ಇದನ್ನು ಸೆಕೆಗಾಲದಲ್ಲಿ ತಿಂದರೆ ಜೀವಕ್ಕೆ ಒಳ್ಳೆಯದು, ತಂಪು. ಬೀಗರಿಗೆಲ್ಲ ಬಾಯಿ ಹೇಳಿ ನಾವು ಮತ್ತೆ ಪುನಃ ಮನೆ ಕಡೆ ಹೊರಡುವಾಗ ಗಾಡಿಯಲ್ಲಿ ಅಂತ್ಯಾಕ್ಷರಿ ಕೂಡ ಹಾಡಿದೆವು.
Love me, I hate me. Kiss me, I kill me. Oh, darling, please say something to me. Ro-ro-ro-ro-ro-ro. Ro-ro-ro-ro-ro-ro. Ade, ade, ya. Dum dare, dum dare, dum dare, dum dare, dum da, dum dare, dum dare, dare dum dare. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.